ದೇಶದ ಮುಂದಿನ 25 ವರ್ಷಗಳ ಅಭಿವೃದ್ಧಿ ಮಾರ್ಗದರ್ಶಿ ಚಿಂತನೆಯನ್ನೊಳಗೊಂಡ ಬಜೆಟ್ ಎಂದೇ ಬಿಂಬಿತವಾಗಿರುವ ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಕೇಂದ್ರ ಬಜೆಟ್ಗೆ ಮಿಶ್ರ ಅಭಿಪ್ರಾಯಗಳು ವ್ಯಕ್ತವಾಗಿದೆ. ಮಧ್ಯಮ ವರ್ಗದ ಜನರಿಗೆ ಈ ಬಜೆಟ್ ನಿರಾಶಾದಾಯಕ ಬಜೆಟ್ ಎಂಬ ಅಭಿಪ್ರಾಯ ಕೂಡ ಬಹಳ ಬಲವಾಗಿ ಕೇಳಿಬಂದಿದೆ. ಇದೇನೇ ಇರಲಿ, ನಿರ್ಮಲಾ ಸೀತಾರಾಮನ್ ಮಂಡಿಸಿರುವ ಬಜೆಟ್ನಲ್ಲಿ ಯಾವೆಲ್ಲ ವಸ್ತುಗಳಿಗೆ ಬೆಲೆ ಇಳಿಸಲಾಗಿದೆ ಎನ್ನುವುದನ್ನು ನೋಡೋಣ. ವಜ್ರಾಭರಣ ಹರಳು ಬೆಲೆ ಇಳಿಕೆ. ವಜ್ರ ಹರಳು ಮೇಲಿನ 5% ಸುಂಕ ಕಡಿತ ಮಾಡಲಾಗಿದೆ. ಆರ್ಟಿಫಿಷಿಯಲ್ ಆಭರಣಗಳ ಮೇಲಿನ ಸುಂಕ ಕಡಿತ ಮಾಡಲಾಗಿದೆ. ಬಟ್ಟೆ ಬೆಲೆ ಇಳಿಕೆ ಮಾಡಲಾಗಿದೆ. ಚಪ್ಪಲಿ, ಚರ್ಮದ ಉತ್ಪನ್ನಗಳ ಬೆಲೆ ಇಳಿಕೆ ಮಾಡಲಾಗಿದೆ. ಮೊಬೈಲ್ ಮತ್ತು ಮೊಬೈಲ್ ಚಾರ್ಜರ್ನ ದರ ಇಳಿಕೆ ಮಾಡಲಾಗಿದೆ. ವೈದ್ಯಕೀಯ ಉಪಕರಣ, ಶ್ರವಣ ಸಾಧನಗಳ ಬೆಲೆ ಕಡಿತ ಮಾಡಲಾಗಿದೆ. ಡೀಸೆಲ್ ದರ ಇಳಿಕೆ ಮಾಡಲಾಗಿದೆ. ಕೃಷಿ ಉಪಕರಣ ಬೆಲೆ ಇಳಿಕೆ ಮಾಡಲಾಗಿದೆ. ಪೀಠೋಪಕರಣ, ಪ್ಯಾಕೇಜಿಂಗ್ ಬಾಕ್ಸ್ ದರ ಇಳಿಕೆ ಮಾಡಲಾಗಿದೆ. ಸ್ಟೀಲ್ ದರ ಇಳಿಕೆ ಮಾಡಲಾಗಿದೆ. ಕರಕುಶಲ ವಸ್ತು ದರ ಇಳಿಕೆ ಮಾಡಲಾಗಿದೆ. ಎಲೆಕ್ಟ್ರಿಕ್ ಸ್ಮಾರ್ಟ್ ಮೀಟರ್ ದರ ಇಳಿಕೆ ಮಾಡಲಾಗಿದೆ. ARC ಪ್ರೈವೇಟ್ ಲಿಮಿಟೆಡ್. We are hiring. Dear all, we have openings for telecallers position. 0 to 2 years experience. Any education can apply. Gender male and female. Skills results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited. Number 38 Chandrodaya, first floor, Antarasanahಳ್ಳಿ, Madhugiri Main Road, Tumkur. 572106. Phone 6366435958 9606666568. ARC Private Limited. Help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.